ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಶ್ರೀಮದ್ ರಾಮಾಯಣ ಮಹಾಯಜ್ಞ ಶ್ರೀ ಹನುಮೋತ್ಸವ ನಾನಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಮಾರ್ಚ್ 31ರಂದು ನಡೆಯಲಿದೆ ಎಂದು ಭಗವನ್ನಾಮ ಸಂಕೀರ್ತನೆ ಪಾದಯಾತ್ರೆ ಸಮಿತಿ ಸಂಚಾಲಕ ಕೆ ಕೃಷ್ಣಯ್ಯ ವಿಟ್ಲ ಅರಮನೆ ತಿಳಿಸಿದ್ದಾರೆ. ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಭಗವನ್ನಾಮ ಸಂಕೀರ್ತನೆ ಪಾದಯಾತ್ರೆಗೆ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ, ಮಾಣಿಲ ಶ್ರೀಧಾಮ ಶ್ರೀ ಮೋಹನದಾಸ ಸ್ವಾಮೀಜಿ, ಒಡಿಯೂರು ಸಂಸ್ಥಾನದ ಸಾಧ್ವಿ ಶ್ರೀ ಮಾತಾನಂದಮಯಿ ದಿವ್ಯ ಸಾನ್ನಿಧ್ಯದಲ್ಲಿ ಚಾಲನೆಗೊಳ್ಳಲಿದ್ದು, ವಿಟ್ಲ ಸೀಮೆಯ ಮಹೋತ್ತೋಪಾರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರ ವಿ ಜನಾರ್ದನ ವರ್ಮ ಅರಸ ಭಾಗಿಯಾಗಲಿರುವರು. ಈ ಕಾರ್ಯಕ್ರಮ ಸರಿಯಾಗಿ 7 ಗಂಟೆಗೆ ನಡೀತದೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮಿಗಳು ಮತ್ತು ಪರಮಪೂಜ್ಯ ಶ್ರೀ ಮೋಹನದಾಸ್ ಪರಮಹಂಸ ಸ್ವಾಮೀಜಿ, ಹಾಗೆ ಸಾಧ್ವಿ ಶ್ರೀ ಮಾತಾನಂದಮಯಿ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ, ಹಾಗೆ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಶ್ವರರು ಶ್ರೀ ವಿ ಜನಾರ್ದನ ವರ್ಮ ಅರಸರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಈ ಕಾರ್ಯಕ್ರಮ ವಿಟ್ಲದಿಂದ ಹೊರಟು ಮುಕ್ಕುಡಾಗಿ ಕನ್ಯಾನ ಬೈಲಿಕಟ್ಟಾಗಿ ಕನ್ಯಾನಾಗಿ ಒಡಿಯೂರಿಗೆ ಸೇರ್ತದೆ. ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ಪ್ರಧಾನ ಸಂಚಾಲಕ ಟಿ ತಾರನಾಥ ಕೊಟ್ಟಾರಿ ಮಾತನಾಡಿ, ಈಗಾಗಲೇ ಶ್ರೀ ಸಂಸ್ಥಾನದಲ್ಲಿ ರಾಮನವಮಿಯಿಂದ ತಾಲೂಕು ಹಾಗೂ ಅಂತರ್ಜಿಲ್ಲೆಗಳ ಪ್ರಸಿದ್ಧ ಭಜನಾ ತಂತ್ರಿಗಳಿಂದ ಭಗವನ್ನಾಮ ಸಂಕೀರ್ತನೆ ನಡೆಯುತ್ತಾ ಇದ್ದು, ಮಾರ್ಚ್ 31ರ ಹನುಮೋತ್ಸವದಂದು ಸಮಾಪನಗೊಳ್ಳಲಿದೆ ಎಂದು ತಿಳಿಸಿದರು. ಮಂಗಳಾರತಿಯ ಬಳಿಕ ಈ ಪಂಚಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ 7 ಗಂಟೆಗೆ ಪಾದಯಾತ್ರೆಗೆ ಯತಿತ್ರಯರು ಚಾಲನೆಯನ್ನು ನೀಡುತ್ತಾರೆ. ಅದೇ ರೀತಿ ಅರಮನೆಯ ಅರಸರ ಉಪಸ್ಥಿತಿಯಲ್ಲಿ ಈ ಭಾಗದ ಎಲ್ಲ ಪ್ರಮುಖ ಧಾರ್ಮಿಕ ಮುಂದಾಳುಗಳ ಉಪಸ್ಥಿತಿಯಲ್ಲಿ ಭಜನಾ ಪಾದಯಾತ್ರೆ ನಡೆಯುತ್ತದೆ. ಕಲಿಯುಗದಲ್ಲಿ ದೇವರನ್ನು ಒಲಿಸಿಕೊಳ್ಳಲು ನಾಮ ಜಪ ಬಹಳ ಸಹಕಾರಿ. ಯಾವ ದೇವರನ್ನು ನಾವು ಜಪಿಸುತ್ತೇವೆಯೋ, ಭಜಿಸುತ್ತೇವೆಯೋ ಅಥವಾ ನೆನೆಸುತ್ತೇವೆಯೋ ಆ ದೇವರ ಅನುಗ್ರಹ ಬಹಳ ಶೀಘ್ರವಾಗಿ ಆಗುವುದು ಈ ನಾಮಜಪದ ಮೂಲಕ. ಮಾಧ್ಯಮಗೋಷ್ಠಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಪಾದಯಾತ್ರೆ ಸಮಿತಿ ಸಹ ಸಂಚಾಲಕ ದಿನೇಶ್ ಶೆಟ್ಟಿ ಪಟ್ಲಗುತ್ತು, ಸಂತೋಷ್ ಭಂಡಾರಿ, ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ವಿಸ್ತರಣಾಧಿಕಾರಿ ಸದಾಶಿವ ಅಳಿಕೆ ಹಾಜರಿದ್ದರು.